ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ನಿಮಿತ್ತವಾಗಿ ಇಲ್ಲಿನ ಅಭ್ಯರ್ಥಿ ಸತೀಶ್ ಕುಂಪಲ್ರವರ ಪರವಾಗಿ ಪ್ರಚಾರ ಕಾರ್ಯ ಮತ್ತು ಕಾರ್ಯಕರ್ತರನ್ನು ಹುರಿದುಂಬಿಸುವಂಥ ನೆಲೆಯಲ್ಲಿ ನಮ್ಮ ಹಿರಿಯ ಬಿಜೆಪಿಯ ಹಿರಿಯ ನಾಯಕರು, ವಿಧಾನ ಪರಿಷತ್ನ ಸದಸ್ಯರು, ಅದೇ ರೀತಿ ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಮೋಹನ ಪಂಡ್ಯಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಅವರನ್ನು ಈ ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಅವರೊಟ್ಟಿಗೆ ನಮ್ಮ ಬಿಜೆಪಿಯ ಮತ್ತೊಬ್ಬ ಹಿರಿಯ ನಾಯಕರು ಹಾಗೆ ಮೂಡದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಶಂಕರ್ ಮಿಜಾರ್ ಅವರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿ ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿ ನಮ್ಮ ಮಂಡಳದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಶವಂತ ಅಮೀನ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಸುದ್ದಿಗೋಷ್ಠಿ ಪಾತೇರ್ನ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮೋನಪ್ಪ ಭಂಡಾರಿ ಕಾಂಗ್ರೆಸ್ ದಾದ ಮಲ್ತದನ್ನು ಪಂಡದು ಆಲೋಚನೆ ಮಲ್ಪೋಡು. ದಕ್ಷಿಣ ಕನ್ನಡ ಜಿಲ್ಲೆಡು ಕಾಂಗ್ರೆಸ್ ನಿರ್ನಾಮ ಆತನು ಕುಡ್ಲಡು ಪ್ರತಿಷ್ಠಿತ ಯೂನಿವರ್ಸಿಟಿ ಉಂಡು. ಆಂಡ ಮೂಲಭೂತ ಸೌಕರ್ಯ ಇಚ್ಚಿ ಕಾರ್ಖಾನೆಲು ಇಚ್ಚಿ ಒರಿ ಶಾಸಗೆ ಜವಾಬ್ದಾರಿ ನಿರ್ವಹಿಸಾವಂದೆ ತನ್ನ ತಪ್ಪುನು ಸರಕಾರದ ಮಿತ್ತು ಪಾಡೊಂದುಲ್ಲೇರು. ಕೇಂದ್ರ ಸರ್ಕಾರ ಮಾತಾ ಭರವಸೆಯನ್ನು ಜಾರಿ ಮಲ್ತದಂಡು. ಪ್ರತಿಯೊರಿ ರೈತರಿಗ್ಲ ವರ್ಷಗ 10,000 ಕೊಡ್ತಡು. ಆಂಡ ಕಾಂಗ್ರೆಸ್ ತಕ್ಲು ಜೆಡಿಎಸ್ ತಕ್ಲು ದಾದ ಮಲ್ತೇರು ಐಕ ಪ್ರಯತ್ನಲ ಮಲ್ತೀಜೇರು. ಕ್ರೀಡಾಂಗಣ ಉದ್ಯಾನವನ ಒವೆಲ್ನ ಮಲ್ತೀಜೇರು. ಅಂಚಾದ ಈ ಸರ್ತಿ ತಂಕ್ಲಿನ ಅಭ್ಯರ್ಥಿನ ಗೆಲ್ಪಾಂಡ ಇನ್ನೇನು ಮಾತ ಮಲ್ಪರೆ ಪ್ರಯತ್ನ ಮಲ್ಪ ಪಾಂಡ ತೆರಿಪಾಯರು. ಶಾಸಕರಾಗಿ ಆಯ್ಕೆಯಾದಂಥ ಒಬ್ಬ ವ್ಯಕ್ತಿ, ಮಂತ್ರಿಯಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಏನು ಮಾಡಿದೆ ಎಂಬುದನ್ನು ಆಲೋಚನೆ ಮಾಡೋದು ಒಳ್ಳೆಯದು ಅಂತ ಕಾಣುತ್ತೆ. ಇಲ್ಲಿನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಕಾಂಗ್ರೆಸ್ನಲ್ಲಿ ಇವತ್ತು ನಾಯಕತ್ವದ ಕೊರತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಕಾಂಗ್ರೆಸ್ ಈಗಾಗಲೇ ನಿರ್ನಾಮವನ್ನು ಕಂಡಿದೆ. ಅದು ಅಪ್ಪಿತಪ್ಪಿ ಮಂಗಳೂರಿನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅದು ವಿಜಯಿಯಾಗಿ ಬರ್ತಾ ಇದೆ. ಆದರೆ ಈ ಬಾರಿ ಅಂತೂ ಆ ಒಂದು ಅವಕಾಶನೂ ಕೂಡ ಕಾಂಗ್ರೆಸ್ ಕಳ್ಕೊಂಡಿದೆ. ಖಂಡಿತವಾಗಿಯೂ ಸತೀಶ್ ಕುಂಪಳರವರು ಬಹುಮತದಿಂದ ಗೆದ್ದು ಶಾಸಕರಾಗಿ ಆಯ್ಕೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂಬಂಥದ್ದು ಜನರಾಡುವ ಮಾತುಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಇದು ಒಂದು ವಿಶೇಷವಾದಂಥ ಕ್ಷೇತ್ರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲದಷ್ಟು ವಿದ್ಯಾಸಂಸ್ಥೆಗಳು ಇಲ್ಲಿ ಇದೆ. ಮಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿ ಇದೆ, ವೈದ್ಯಕೀಯ ಕಾಲೇಜುಗಳು ಇದೆ, ಒಂದು ಇಂಜಿನಿಯರಿಂಗ್ ಕಾಲೇಜು ಇದೆ. ಎಲ್ಲವೂ ಇದ್ದು ಆ ಒಂದು ವಿದ್ಯಾರ್ಥಿಗಳಿಗೆ ಅವಶ್ಯಕ ಬೇಕಾದಂಥ ಮೂಲ ಸೌಕರ್ಯಗಳ ವ್ಯವಸ್ಥೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಅದರೊಟ್ಟಿಗೆ ಎಷ್ಟು ಕಾಲೇಜುಗಳು ವಿದ್ಯಾಸಂಸ್ಥೆ ಇದ್ದರೂ ಕೂಡ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂಥ ಕೇಂದ್ರಗಳು, ವಿಶೇಷವಾಗಿ ಒಂದು ಇನ್ಫೋಸಿಸ್ ಬಿಟ್ಟರೆ ಬೇರೆ ಯಾವುದೇ ಕಾರ್ಖಾನೆಗಳಾಗಲಿ ಕೈಗಾರಿಕೆಗಳಾಗಲಿ ಇಲ್ಲಿ ಸ್ಥಾಪನೆ ಮಾಡುವಂಥ ಇಲ್ಲಿಯ ಶಾಸಕರಾಗಲಿ ಅವರು ಮಂತ್ರಿಗಳಾಗಿದ್ದಾಗಲಿ ಯಾವುದನ್ನು ಮಾಡಿದ್ದು ಇಲ್ಲ ಎಂಬುದನ್ನು ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇಷ್ಟೆಲ್ಲ ಮಾತಾಡುವವರು ಅದನ್ನು ಮಾಡಬೇಕಿತ್ತು. ಆ ಒಂದು ಸಾಮಾನ್ಯ ಜ್ಞಾನ ಇಲ್ಲದ ಒಬ್ಬ ಶಾಸಕರು ಬಿಜೆಪಿ ಸರ್ಕಾರ ಮಾಡಿಲ್ಲ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಶಾಸಕರ ಜವಾಬ್ದಾರಿ. ಅಂಥ ವ್ಯವಸ್ಥೆಯನ್ನು ಮಾಡುವಂಥ ಶಾಸಕರ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಿಸಿದೆ. ತನ್ನ ತಪ್ಪನ್ನು ಅಡಗಿಸಿಕೊಂಡು ಸರ್ಕಾರದ ಮೇಲೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಈ ಸಲ ಬಹಳ ವಿಶೇಷ. ಯಾಕೆಂದರೆ ಡಬಲ್ ಎಂಜಿನ್ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆಗಿರುತ್ತೆ. ಕೇಂದ್ರದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ, ಎಲ್ಲ ವರ್ಗದ ಜನರಿಗೂ ಒಂದಲ್ಲ ಒಂದು ರೀತಿಯ ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ಏನು ಕೇಂದ್ರ ಸರ್ಕಾರ ಆಡಳಿತ ಬರುವಾಗ ಭರವಸೆಯನ್ನು ಕೊಟ್ಟು ಅದೆಲ್ಲವನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡಿದೆ. ವಿಶೇಷವಾಗಿ ರೈತರ ಬಗ್ಗೆ ಹೇಳುವುದಾದರೆ ಇದು ರೈತರ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಕ್ಷೇತ್ರ. ಇಲ್ಲಿ ಕಿಸಾನ್ ಸನ್ಮಾನ್ ಯೋಜನೆಯ ಮೂಲಕ ಪ್ರತಿಯೊಬ್ಬ ರೈತನಿಗೂ ವರ್ಷದಲ್ಲಿ 6,000 ರೂಪಾಯಿ, 4 ತಿಂಗಳಿಗೆ 2,000, ಹಾಗೆ 3 ಸಲ 6,000 ರೂಪಾಯಿಯೊಂದಿಗೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದ ತಕ್ಷಣ ಅದಕ್ಕೆ 4,000 ರೂಪಾಯಿಯನ್ನು ಸೇರಿಸಿ 10,000 ರೂಪಾಯಿಯನ್ನು ಪ್ರತಿಯೊಬ್ಬ ರೈತನ ಅಕೌಂಟಿಗೆ ನೇರವಾಗಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಯತ್ನ ಮಾಡಿದಲ್ಲ, 53 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅದರ ಲಾಭ ಸಿಕ್ಕಿದೆ 10,000 ರೂಪಾಯಿಯಾಗಿ. ರೈತರ ಬಗ್ಗೆ ಹಸಿರು ಬೀಸುವಂಥ ಈ ಕಾಂಗ್ರೆಸ್ ಆಗಲಿ ಜನತಾದಳದವರು ಏನು ಮಾಡಿದ್ದಾರೆ? ಏನು ಅವರು ಸಿದ್ದರಾಮಯ್ಯನ ಸರ್ಕಾರ ಇತ್ತು, ಹಾಗೆ HDK ಸರ್ಕಾರ ಬಂತು, ಏನು ಮಾಡಿದ್ದಾರೆ ರೈತರಿಗೆ?
ಏನು ಮಾಡಿಲ್ಲ, ಕಮೆಂಟ್ ಮಾಡೋದು ಮಾತ್ರ ನಡೆಯುವಂಥ ಕೆಲಸ ಆಗಿದೆ ಹೊರತು ನಿಜವಾಗಿ ಜನರಿಗೆ ಆಗಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದು ಎಲ್ಲಿಯೂ ಕಾಣುವುದಿಲ್ಲ, ಮಾಡಲೂ ಇಲ್ಲ, ಅದಕ್ಕೆ ಪ್ರಯತ್ನವೂ ಮಾಡಲಿಲ್ಲ. ಕಾಲೇಜುಗಳಿಗೆ ಹೇಳಿದೆ, ವಿದ್ಯಾರ್ಥಿಗಳಿಗೆ ಬೇಕಾದಂಥ ಕ್ರೀಡಾ ಮನೋಭಾವದ ವಿದ್ಯಾರ್ಥಿಗಳಿಗೆ ಬೇಕಾದಂಥ ವ್ಯವಸ್ಥೆಗಳು, ಅದು ಸಾರ್ವಜನಿಕ ಕ್ರೀಡಾ ಮೈದಾನವಾಗಲಿ, ಕ್ರೀಡಾಂಗಣವಾಗಲಿ ಅಥವಾ ಉದ್ಯಾನವನವಾಗಲಿ ಅದಂಥದ್ದು ಯಾವುದು ಇಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಅದರೊಟ್ಟಿಗೆ ಇದು ಒಂದು ರೀತಿಯ ಪ್ರವಾಸಿ ಕೇಂದ್ರ ಕೂಡ. ಇಲ್ಲಿ ತಲೆಗೆ ಬಹಳ ಸುಂದರವಾದಂಥ ಕಡಲ ತೀರ ಇದೆ. ಅದನ್ನು ಅಭಿವೃದ್ಧಿಪಡಿಸಿದಲೇ ಪ್ರವಾಸಿಗಳ ದಂಡೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇದೆ. ಅದರೊಟ್ಟಿಗೆ ಎತ್ತರದಲ್ಲಿ ಒಂದು ಬಹಳ ಸುಂದರವಾದ ದೇವಸ್ಥಾನ ಕೂಡ ಇದೆ. ಪ್ರವಾಸಿಗಳನ್ನ ಆಕರ್ಷಿಸುವಂಥ ಒಂದು ಸ್ಥಳ ಆಗಿದ್ದರೂ ಕೂಡ ಪ್ರವಾಸಿಗಳ ಆಕರ್ಷಣೆಗೆ ಬೇಕಾದಂಥ ಯಾವ ವ್ಯವಸ್ಥೆಗಳನ್ನು ಸರ್ಕಾರದ ಸಮಯದಲ್ಲಿಯೂ ಮಾಡಲಿಲ್ಲ. ಈಗ ಶಾಸಕರು ಅದನ್ನು ಕೂಡ, ಈಗಿನ ಶಾಸಕರು ಕೂಡ ಅದನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಆದರೆ ನಮ್ಮ ಶಾಸಕರು ಆಯ್ಕೆಯಾಗಿ ಬಂದರೆ ಇಲ್ಲಿ ಅಂಥ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿಯೇ ಮಾಡ್ತೇವೆ ಎಂಬಂಥದ್ದನ್ನು ನಮಗೆ ಈಗಾಗಲೇ ನಿರ್ಧಾರ ಮಾಡಿದೆ, ಅದನ್ನು ಮಾಡ್ತೇವೆ. ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ, ಈಗಿನ ಶಾಸಕರ ತೀರ್ಥರೂಪರು ದಿವಂಗತ UT ಫರೀದರ ಸಮಯದಲ್ಲಿ ಸೋಮೇಶ್ವರದಲ್ಲಿ ಒಂದು ವಸತಿ ಯೋಜನೆ, ವಸತಿ ಸಮುಚ್ಚಯವನ್ನು ನಿರ್ಮಾಣ ಮಾಡಿತ್ತು 9 ಕೆರೆಯಲ್ಲಿ. ತಾವೆಲ್ಲ ಹೋಗಿದ್ರೆ ಏನು ಗೊತ್ತಿಲ್ಲ, ನೋಡಿದ್ರೆ ಏನು ಗೊತ್ತಿಲ್ಲ. ಆ 9 ಕೆರೆಯ ಆ ವಸತಿ ಸಮುಚ್ಚಯ ಇಂದಿಗೂ ಕೂಡ ಮನುಷ್ಯ ವಾಸಕ್ಕೆ ವ್ಯವಸ್ಥೆ ಇಲ್ಲ. ಬದಲಿಗೆ ಅದು ಒಂದು ಏನು ಪಾಳು ಬಿದ್ದ ಸ್ಥಳವಾಗಿದ್ದು ಅನೈತಿಕ ವ್ಯವಸ್ಥೆಗಳಿಗೆ ಅಥವಾ ಕೆಲಸ ಚಟುವಟಿಕೆಗಳಿಗೆ ಇದೊಂದು ಸ್ಥಳವಾಗಿದೆ. ಅದು ಶಾಸಕರಿಗೆ ಕಾಣಲಿಲ್ಲ, ಅದು ಕಾಣಲಿಲ್ಲ ಅವರಿಗೆ. ಅದು ಬಿಟ್ಟು ಸರ್ಕಾರ ಮಾಡಿಲ್ಲ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಎಷ್ಟು ಸರಿ ಎಂಬುದನ್ನು ನಾನು ಕೇಳ್ತಾ ಇದ್ದೇನೆ. ಅದನ್ನು ತಕ್ಷಣ ಸರಿಪಡಿಸುವ ಮೂಲಕ ನಮ್ಮ ಶಾಸಕರು ಖಂಡಿತ ಬರ್ತಾರೆ, ಬರ್ತಾರೆ. ಅವರು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಮೂಲಭೂತ ಸೌಕರ್ಯಕ್ಕೆ ಒದಗಿಸಿ ಅದನ್ನು ಸಾರ್ವಜನಿಕ ವಸತಿಗೆ ಉಪಯೋಗವಂಥ ರೀತಿಯಲ್ಲಿ ಮಾಡುವಂಥನ್ನು ಅವನು ಮಾಡ್ತಾರೆ. ಅದರೊಟ್ಟಿಗೆ ಈಗಾಗಲೇ ಕುಡಿಯುವ ನೀರಿನ ಹಾಹಾಕಾರ ಕೇಳಿ ಬರ್ತಾ ಇದೆ. ಸ್ವಲ್ಪ ಸಮಸ್ಯೆಗಳು ಇದೆ ಪ್ರಾಕೃತಿಕ ವ್ಯವಸ್ಥೆಯಿಂದ. ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡಿದ್ದೇವೆ. ಖಂಡಿತವಾಗಿಯೂ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ನಾವು ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ. ಇನ್ನೊಂದು ಕಡಲ ಕೊರೆತ, ಹಲವಾರು ವರ್ಷಗಳಿಂದ ಕಡಲ ಕೊರೆತ ಕಲ್ಲು ಹಾಕುವುದು, ಸರ್ಕಾರದ ಹಣವನ್ನು ಮಿಸ್ಯೂಸ್ ಮಾಡುವಂಥದ್ದು ನಡೀತಾ ಇದೆ. ಇಲ್ಲಿಯ ಶಾಸಕರು ಅದನ್ನು ಮುತುವರ್ಜಿ ವಹಿಸ್ತಿದ್ದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋಯಿತು. ಅದನ್ನು ಶಾಸಕರು ಮಾಡಲಿಲ್ಲ. ಆದರೆ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು, ಅಲ್ಲಿ ಜರ್ಮನ್ ಏನೋ ಫ್ರಾನ್ಸ್ ಏನೋ ವೈಜ್ಞಾನಿಕ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ, ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವ ಮೂಲಕ ಕಡಲ ಕೊರೆತಕ್ಕೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನೊಂದು ಪ್ರಾಮುಖ್ಯ ವಿಷಯ ನನಗೆ ಯಾರು ಹೇಳಿದ್ರು ಬರುವಾಗ, ಉಳ್ಳಾಳ ಭಾಗದಲ್ಲಿ ತ್ಯಾಜ್ಯ ಅಲ್ಲಲ್ಲಿ ಬಿದ್ದು ಹೊಲಸು ನಾತ ಬರ್ತಾ ಇದೆ, ಅದನ್ನು ಸರಿಪಡಿಸುವಂಥ ಕೆಲಸ ಕೂಡ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಡಳಿತ ಇರುವಂಥದ್ದು ಕೂಡ ಉಳ್ಳಾಳದ ಪುರಸಭೆ ಅಲ್ವಾ? ಹೌದು, ಅದು ಕಾಂಗ್ರೆಸ್. ಅವರಿಗೆ ಅದು ಕಾಣೋದಿಲ್ವಾ? ಬಾಕಿದವನ್ನು ಕಮೆಂಟ್ ಮಾಡುವವರಿಗೆ ಶಾಸಕರಿಗೂ ಕಾಣೋದಿಲ್ಲ, ಅವರಿಗೂ ಕಾಣೋದಿಲ್ವಾ? ಸಾರ್ವಜನಿಕ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಂಥದ್ದು, ಮೂಲಭೂತ ಸೌಕರ್ಯ ಒದಗಬೇಕಂಥದ್ದು ಆಯಾಯ ಸ್ಥಳೀಯ ಆಡಳಿತದ ಜವಾಬ್ದಾರಿ. ಅದನ್ನು ಮಾಡಲಿಕ್ಕೆ ವಿಫಲ ಆದಂಥವರು ರಾಜ್ಯದ ಆಡಳಿತ ನಾವು ಮಾಡ್ತೇವೆ ಅಂತ ಹೇಳುವಂಥದ್ದು ಯಾವ ಗ್ಯಾರಂಟಿ ಸ್ವಾಮಿ? ನಾನು ಕೇಳ್ತೇನೆ. ಅವನು ಪರವಾಗಿಲ್ಲ, ಅದರೊಟ್ಟಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ತಮಾಷೆಯ ಗ್ಯಾರಂಟಿ, ವಾರಂಟಿ ಇಲ್ಲದ ಗ್ಯಾರಂಟಿ. ಇದೊಂದು ಮೊಬೈಲ್, ಈ ಮೊಬೈಲಿಗೆ ಇಲ್ಲಿ ಬ್ಯಾಕ್ ಸೈಡ್ ಇದೆ, ಇದು ಗ್ಯಾರಂಟಿ ಅಲ್ವಾ? ವಾರಂಟಿ. ಈ ವಾರಂಟಿ ಇದ್ದರೆ ಮಾತ್ರ ಗ್ಯಾರಂಟಿ. ಈ ವಾರಂಟಿ ಇದೆಯಾ? ನಾನು ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಉತ್ತರ ಕ್ಷೇತ್ರದಲ್ಲಿ ಇಂದಿನ ಶಾಸಕರು, ಕಾಂಗ್ರೆಸ್ ಶಾಸಕರು ಮೊಯ್ದೀನ್ ಬಾರ್ ಅವರು ಗ್ಯಾರಂಟಿಯ ಬಗ್ಗೆ, ನಾವು ಗ್ಯಾರಂಟಿ ಕೊಡ್ತೇನೆ ಎಲ್ಲ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿ ಅವರಿಗೆಲ್ಲ ಅದರಲ್ಲಿಲ್ಲ, ಅವರಿಗೆ ಜನತಾದಳಿದ್ದಾರೆ. ಹಾಗಾದ್ರೆ ಎಲ್ಲಿದೆ ಗ್ಯಾರಂಟಿ? ಅಲ್ಲಿ ಪುತ್ತೂರಿನಲ್ಲಿ ಒಬ್ಬರು ದಿವ್ಯಾ, ಅವರು ಹಾಗೆ ಮನೆಗೆ ಹೋಗಿ ಬಹಳ ಉತ್ಸಾಹದಿಂದ ಗ್ಯಾರಂಟಿ ಕಾರ್ಡ್, ಈ ಸಲ ಕಾರ್ಡ್ ಇದೇ ಮಾಡ್ತೇವೆ, 5,000 ರೂಪಾಯಿ, 2,000 ರೂಪಾಯಿ, 3,500 ರೂಪಾಯಿ, 200 ಯೂನಿಟ್ ವಿದ್ಯುತ್ ಎಲ್ಲವನ್ನು ಕೊಟ್ಟಿದ್ದಾರೆ. ಅವರೆಲ್ಲಿದ್ದಾರೆ? ಅವ್ರು ಜನತಾದಳದ ಕ್ಯಾಂಡಿಡೇಟ್.
ಹೇಗೆ ಗ್ಯಾರಂಟಿ ಕೊಡ್ತಾರೆ? ಗ್ಯಾರಂಟಿ ಹೇಳಿದವರೇ ಗ್ಯಾರಂಟಿ ಇಲ್ಲ, ಇವರು ಬಾಕಿದವರಿಗೆ ಬುದ್ಧಿವಾದ ಹೇಳುವಂಥದ್ದು. ಇವತ್ತು ನಿನ್ನೆ ಮಾನ್ಯ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಪ್ರಧಾನಮಂತ್ರಿ ನಾಲಾಯಕ ಅಂತ ಹೇಳ್ಬಿಡ್ತಾರೆ. ಜಗತ್ತಿನ ನಂಬರ್ 1 ನಾಯಕ ಅಂತೇಳಿ ಇವತ್ತು ಜಗತ್ತು ಬಿಂಬಿಸ್ತಾ ಇದೆ. ಖರ್ಗೆಯರಿಗೆ ಅದೇ ಕಾಣಿಸುವಂಥದ್ದು ವಿಶೇಷ. ಅಪ್ಪ ಮಗ, ಮೊನ್ನೆ ಅವರು ಇನ್ನೊಂದು ಅವರು ಹೇಳಿದ್ದು ವಿಶ್ವೇಶ್ವರಪ್ಪ, ಇವರು ನಾಲಾಯಕ. ಇವರಿಗೇನು ಇಬ್ರು? ನಾನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸುವಿಗೆ ನಾನು ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಮತ್ತೆ ಮನೆಗೆ ಬೆರಳು ತೋರಿಸಿದರೆ ಅದು ಸರಿಯಾಗುವುದಿಲ್ಲ. ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ, ಅವರು ಕ್ಷಮೆ ಕೇಳಬೇಕೆಂಬ ಒತ್ತಾಯ ಮಾಡ್ತಿದ್ದೇನೆ. ಇದು ಅಭ್ಯಾಸ, ವಂಶಪಾರಂಗತೆ. ನಾವು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ನೆನಪಿಟ್ಕೊಂಡಿದ್ದಾರೆ. 91 ಸಲ ಅವರಿಗೆ ಅವಮಾನ ಮಾಡಿದ್ದಾರೆ. ಅದು 91 ಸಲ, ಇದು 92ನೇದು ಕಾಣುತ್ತೆ. ಜನರು ದೇವರೇ, ಹೌದಲ್ಲ? ಆ ಜನರೇ ಎದ್ದು ಬಿಟ್ರೆ ಕತೆ ಕೈಲಾಸ್. ಅದಕ್ಕೆ ಜನರನ್ನು ಎಬ್ಬಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ ಪ್ರಾರಂಭದಲ್ಲಿ, ಕಾಂಗ್ರೆಸ್ ದೇಶದಲ್ಲೇ ಅವನತಿಗೆ ಹೋಗಿದೆ. ಎಷ್ಟರವರೆಗೆ ಮೋದಿಯನ್ನು ದೂರಿ ಕೆಲಸ ಮಾಡಿದರು, ಬೈದು ನಿಂದನೆ ಮಾಡಿದರು ಕಾಂಗ್ರೆಸ್ನವರು, ಅಲ್ಲೆಲ್ಲ ಸೋತು ಸುಣ್ಣಾಗಿದ್ದಾರೆ. ಅವರಿಂದಾಗಿ ಅವರು ಗುಂಡಿಗೆ ಬಿದ್ದು ಸಾಯ್ತಾರಲ್ಲ ಅಂತ ನಮಗೆ ಬೇಸರ. ತಮಗೆ ತಾವೇ ಹೊಂಡವನ್ನು ತೋಡ್ತಾ ಇದ್ದಾರೆ ಅಂತ ಹೇಳೋದು ನಾನು. ಇಂಥ ವ್ಯವಸ್ಥೆಗಳು ಎಲ್ಲರಿಗೆ ಸರಿ, ಇದನ್ನು ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ಅವರು ಇನ್ನು ಮುಂದಕ್ಕೆ ಅಂತ ಆದರೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅವರು ನಮ್ಮ ಭಾಗಕ್ಕೆ ಬಂದರೆ ನಾವು ಅವರಿಗೆ ಪ್ರತಿಭಟನೆಯನ್ನು ಅಲ್ವಾ, ನಾವು ಕಪ್ಪು ಪತಾಕಿಯನ್ನು ಮಾಡುವ ಮೂಲಕ ಅವರಿಗೆ ಪ್ರತಿಭಟನೆಯನ್ನು ಸಲ್ಲಿಸ್ತೇವೆ. ಕಿಂಡಿ ಅಣೆಕಟ್ಟು ಸಿದ್ದರಾಮಯ್ಯನ ಕಾಲದಲ್ಲಿ ಅದು ಅಣೆಕಟ್ಟೇನು ಆಗಲಿ, ಅಣೆಕಟ್ಟದ್ರೆ ಅಣೆಕಟ್ಟು ಪ್ರಪೋಸ್ ಆಗಿದೆ, ಆದರೆ ಹಣ ಬಿಡುಗಡೆ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದಂತೆ ಹಣಗಡೆ ಬಿಡುಗಡೆ ಮಾಡಿತ್ತು. ಆ ಹಣಗಡೆ ಬಿಡುಗಡೆ ಮಾಡಿದ್ದು ಅಲ್ಲದೆ ಕೆಲಸ ಕಾರ್ಯಕ್ರಮಗಳು ಭಾಳ ವೇಗದಿಂದ ನಡೆಯಿತು. ಈಗ 168 ಕೋಟಿ ರೂಪಾಯಿ, ಅದರಲ್ಲಿ ಮಾಧುಸ್ವಾಮಿಯವರು ಸ್ಪಷ್ಟವಾದ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ನಮ್ಮ ಶಾಸಕರು ಅದನ್ನು ಇನಾಗರೇಷನ್ ಮಾಡಲಿಕ್ಕೆ ಅಡ್ಡ ಕಾಲಿಟ್ಟಿದ್ದಾರೆ. ಅದರ ಪರಿಣಾಮವಾಗಿ ಅದು ಇವರ ಸ್ಟೈಲ್, ಆಚೆ ಹೋಗುದು ಈಚೆ ಹೋಗುದು ಅವರ ಇನಾಗರೇಷನ್ ಮಾಡುವಾಗ ಅಷ್ಟೇ ಅವ್ರದ್ದು ಒಪ್ತೇನೆ ನಾನು, ಅವರ ಸಮ್ಮುಖದಲ್ಲಿ ಆಗೋದು. ಆದರೆ ಅದನ್ನು ವ್ಯವಸ್ಥಿತವಾಗಿ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಶಾಸಕರು ಇಂಪ್ಲಿಮೆಂಟ್ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಅದರ ಬದಲಿಗೆ ಕಮೆಂಟ್ ಮಾಡುವಂಥ ಕೆಲಸವನ್ನು ಶಾಸಕರು ಮಾಡುವಂಥದ್ದು ಕಡಿಮೆ ಮಾಡಬೇಕು. ಎರಡನೇದು ಅವರ ಒಂದು ಘನತೆಗೆ ಸರಿ ಅಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಯಾಕೆಂದರೆ ಈ ಕ್ಷೇತ್ರ ಸಂಪೂರ್ಣವಾಗಿ ಕಾಂಗ್ರೆಸ್ಸಿಂದ ಬಂದದ್ದು, ಬೇರೆ ಯಾವುದೂ ಆಗಲಿಲ್ಲ ಇಲ್ಲಿ. ಒಂದು ಸಲ ಜಯರಾಮ್ ಶೆಟ್ಟರು, ಆ ನಂತರ ಒಂದು ಸಲ ಏನೋ ನಮ್ಮ ಕಮ್ಯುನಿಸ್ಟ್ನವರು, ಅಲ್ಲದೆ ರಾಮಚಂದ್ರಯ್ಯರು ಅವರೇ. ಈ ಬಾರಿ ಅಂತೂ ಜನರು ಆಲೋಚನೆ ಮಾಡಿದ್ದಾರೆ, ಇಂತಹ ಶಾಸಕ ನಮಗೆ ಬೇಡ, ಇದಕ್ಕೆ ಒಂದು ಪುಲಿ ಸ್ಟಾಪನ್ನು ಹಾಕ್ತೇವೆ, ಆ ಮೂಲಕ BJPಯನ್ನು ಅಧಿಕಾರಕ್ಕೆ ತರ್ತೇವೆ ಎಂಬಂಥದ್ದನ್ನು ದೃಢ ಸಂಕಲ್ಪ ನಾವು ಸಂಪರ್ಕ ಮಾಡಿದಾಗ ಹೇಳುವಂಥದ್ದು ಕಾಣ್ತಾ ಇದೆ. ಅದನ್ನು ಮಾಡಿಯೇ ಮಾಡ್ತಾರೆ. ನಮ್ಮ ಶಾಸಕರು ಎಷ್ಟು ಜನರನ್ನು ಮರಳು ಮಾಡಿ ಹೂವಿಟ್ಟು TV ಪ್ರಚಾರ ಮಾಡ್ತಾರೆ. ಜನರಿಗೆ ಕಾಂಗ್ರೆಸ್ನವರೇ ಹೂವಿಡುವುದು ಹೊರತು ಭಾಜಪದವರು ಅಲ್ಲ. ಆ ಹೂವಿಡುವ ಒಂದು ಪ್ರಯೋಗವನ್ನು ಅವರು ಮಾಡುವುದನ್ನು ತೋರಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಹೂವಿಟ್ಟು ಮಾಡುವಂಥ ಪ್ರಯೋಗವನ್ನು ಖಂಡಿತವಾಗಿಯೂ ಜನರು ನಿಲ್ಲಿಸಿಬಿಡ್ತಾರೆ ಎಂಬುದನ್ನು ನಾನು ಈಗ ತಿಳಿಸ ಬಯಸ್ತೇನೆ. ಈ ಬಾರಿ ಒಳಚರಂಡಿ ವ್ಯವಸ್ಥೆಗಳು ಕೂಡ ಇದೆ, ಅವ್ಯವಸ್ಥೆ ಇದೆ. ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಶಾಸಕರು ಗಮನ ಕೊಡಲಿಲ್ಲ, ಅದನ್ನು ಮಾಡಲಿಲ್ಲ. ಒಂದು ವೇಳೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ರೆ ಖಂಡಿತವಾಗಿಯೂ ಒಳಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಬಹುದು. ಸುತ್ತಮುತ್ತಲಿನ ಕ್ಷೇತ್ರಗಳು ಬಹಳ ವಿಶೇಷವಾಗಿ ಅಭಿವೃದ್ಧಿ ಅನ್ನುವಂಥದ್ದೇ. ಆದರೆ ಉಳ್ಳಾಳ, ಈ ಮಂಗಳೂರು, ಇಂದಿನ ಉಳ್ಳಾಳ, ಈಗಿನ ಮಂಗಳೂರು, ಇದು ಯಾಕೆ ಅಭಿವೃದ್ಧಿ ಆಗಿಲ್ಲ? ಇಚ್ಛಾಶಕ್ತಿಯ ಕೊರತೆಯಿಂದ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜನರು ನಿರ್ಧಾರ ಮಾಡಿದ್ದಾರೆ, ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ. ನಮ್ಮ ಜಿಲ್ಲೆಯಲ್ಲಿ 8ಕ್ಕೆ 8 ಕ್ಷೇತ್ರಗಳನ್ನು ಇವತ್ತು BJP ಗೆಲ್ಲುವ ಮೂಲಕ, ನಮ್ಮ ಕೊಡುಗೆಯನ್ನು ಕೊಡುವ ಮೂಲಕ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ, ಎಲ್ಲ ವ್ಯವಸ್ಥೆಗೆ ಒಂದು ಕಾರಣ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೂಡದ ಅಧ್ಯಕ್ಷರು ರವಿಶಂಕರ್ ಮಿಜಾರ್ ಈ ಪೊರ್ತುಪಾತಿರಿಯರು. GSTಯ ಮೊತ್ತವನ್ನು ನೋಡುವಾಗ 1,87,000 ಕೋಟಿ ರೂಪಾಯಿಯ GST ಕಲೆಕ್ಷನ್ ದೇಶದಲ್ಲಿ ಏಪ್ರಿಲ್ ತಿಂಗಳಿಗೆ ಆಗಿದೆ. ಇದಕ್ಕೆ ಎರಡನೇ ಅತಿ ದೊಡ್ಡ ಕೊಡುಗೆ ಅಂತ ಹೇಳಿದರೆ, ಕೊಡುಗೆ ಕೊಡುವ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಕರ್ನಾಟಕ ರಾಜ್ಯ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇವತ್ತು ಇಂಥ ಪೂರಕವಾದ ವಾತಾವರಣವಿರುವಾಗ ನಮ್ಮ ರಾಜ್ಯದ ಪ್ರಣಾಳಿಕೆ ಅದು ರಾಜ್ಯದ ಅಭಿವೃದ್ಧಿಯ ಪ್ರಣಾಳಿಕೆ ಎಂದು ಹೇಳಲಿಕ್ಕೂ ಹೆಮ್ಮೆ ಆಗ್ತಾಯಿದೆ. ನಿನ್ನೆಯ ಪ್ರಣಾಳಿಕೆಯಲ್ಲಿ ಕೆಲವೊಂದು ಬಡ ಜನರಿಗೆ ಬೇಕಾದಂತಹ ಪೂರಕವಾದ ಪ್ರಣಾಳಿಕೆಯನ್ನು ಘೋಷಿಸುವ ಮುಖಾಂತರ, ಅದರಲ್ಲಿ ಮುಖ್ಯವಾಗಿ ಪ್ರತಿಯೊಂದು BPL ಕುಟುಂಬಗಳಿಗೆ 5 kg ಅಕ್ಕಿಯನ್ನು ಕೊಡುವ ಒಟ್ಟಿಗೆ
5 kg ಧಾನ್ಯಗಳನ್ನು ಕೊಡುವಂತಹ ಸಿರಿಧಾನ್ಯಗಳನ್ನು ಕೊಡುವಂತಹ ಯೋಜನೆಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಕೈಗೆತ್ತಿಕೊಂಡಿದೆ. ಅದೇ ರೀತಿ ಹಬ್ಬ ಹರಿದಿನಗಳಂದು ಅದು ಮುಖ್ಯವಾಗಿ BPL ಪಡಿತರದಾರರಿಗೆ ಮುಖ್ಯವಾಗಿ ಗಣೇಶ ಚತುರ್ಥಿ, ಅದೇ ರೀತಿ ದೀಪಾವಳಿ ಮತ್ತು ಯುಗಾದಿ ಹಬ್ಬಕ್ಕೆ ಉಚಿತ ಸಿಲಿಂಡರನ್ನು ಕೊಡುವ ಮುಖಾಂತರ, ಗ್ಯಾಸ್ ಸಿಲಿಂಡರನ್ನು ಕೊಡುವ ಮುಖಾಂತರ ಬಡ ಜನರಿಗೆ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಸರ್ಕಾರ ಮುಂದಿನ ದಿನದಲ್ಲಿ ಈ ಒಂದು ಕ್ರಮಕ್ಕೂ ಕೈ ಹಾಕಿದೆ. ಅದೇ ರೀತಿ ಅಟಲ್ ಆಹಾರ ಕೇಂದ್ರದ ಮುಖಾಂತರ ಕಾರ್ಪೊರೇಷನ್ ಲಿಮಿಟ್ನಲ್ಲಿ ಆ ಆಹಾರ ಕೇಂದ್ರದ ಮುಖಾಂತರ BPL ಗ್ರಾಹಕರಿಗೆ ಆ ಒಂದು ಪಡಿತರವನ್ನು ವಿತರಿಸುವಂತಹ ಕೇಂದ್ರಗಳನ್ನು ಶುರು ಮಾಡುವುದರ ಮುಖಾಂತರ ಮತ್ತು ಪ್ರತಿಯೊಂದು ಬಡ ಕುಟುಂಬಗಳಿಗೆ ಅರ್ಧ ಲೀಟರ್ ಹಾಲನ್ನು ದಿನಪ್ರತಿ ಕೊಡುವ ಮುಖಾಂತರ, ಅದೇ ರೀತಿ ಈ ಒಂದು ಸರ್ಕಾರ ನಿಶ್ಚಿತವಾಗಿಯೂ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಿರುವಾಗ ದೇಶದಲ್ಲಿ ಇವತ್ತು ಕಾಮನ್ ಸಿವಿಲ್ ಕೋಡನ್ನು ತರುವಂಥ ಒಂದು ಎಲ್ಲ ಪ್ರಯತ್ನಗಳು ಇವತ್ತು ಸುಪ್ರೀಂ ಕೋರ್ಟ್ನ ಮುಖಾಂತರನೂ, ಅದೇ ರೀತಿ ದೇಶದಲ್ಲಿ ಇವತ್ತು ಆ ಒಂದು ವಿಚಾರವಾಗಿ ಹೆಚ್ಚೆಚ್ಚು ತರ್ಕಗಳು ನಡೀತಿರಬೇಕಾದ್ರೆ ಕರ್ನಾಟಕದ ಮುಂದಿನ ಸರ್ಕಾರ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಈ ದೇಶದ ಸರ್ವ ಜನರು ಒಂದೇ ಕಾನೂನಿನ ಅಡಿಯಲ್ಲಿ ಬರುವಂತೆ ಒಂದು ಪೂರಕ ವಾತಾವರಣವನ್ನು ಕೊಡುವ ಕಾನೂನಿಗೂ ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಈ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಮುಖಾಂತರ ಕಾಮನ್ ಸಿವಿಲ್ ಕೋಡಿಗೆ ಬೇಕಾದಂತಹ ರೆಸಲ್ಯೂಷನನ್ನು ಪಾಸ್ ಮಾಡುವುದರ ಮುಖಾಂತರ ಮುಂದಿನ ಹೆಜ್ಜೆಯನ್ನು ಇಡುವ ಸಂಪೂರ್ಣ ಜವಾಬ್ದಾರಿಯನ್ನು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಘೋಷಣೆ ಮಾಡಿದೆ. ಅದೇ ರೀತಿ ಇವತ್ತು ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಲು ಇವತ್ತು ಡೀಸೆಲ್ನ ಒಂದು ಕೊರತೆಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಣ್ಣ ಒಂದು ಮಾರ್ಪಾಡನ್ನು ಮಾಡಿ LPG ಸಿಲಿಂಡರನ್ನು ಜೋಡಣೆ ಮಾಡುವ ಮುಖಾಂತರ ಮೀನುಗಾರರಿಗೂ ಸಹ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದೆ. ಅದೇ ರೀತಿ ಸುಮಾರು 9 ಬಂದರುಗಳನ್ನು ಡ್ರೆಜ್ಜಿಂಗ್ ಮಾಡುವ ಮುಖಾಂತರ, ಅದನ್ನು ಅಪ್ಲಿಫ್ಟ್ ಮಾಡುವ ಮುಖಾಂತರ ಆ ಮೀನುಗಾರರಿಗೆ ಕರ್ನಾಟಕದ ಎಲ್ಲ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಈ ಸರ್ಕಾರ ಕೊಡಲಿಕ್ಕಿದೆ. ಅದೇ ರೀತಿ ಇವತ್ತು ನಮ್ಮ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವಂತಹ ಏನು ರಸ್ತೆಯ ಒಂದು ಅಡಚಣೆಗಳು ನಾವು ಕಾಣ್ತಾ ಇದ್ದೇವೆ, ಅದಕ್ಕೆ ಎಕ್ಸ್ಪ್ರೆಸ್ ಹೈವೇಯನ್ನು ಜೋಡಣೆ ಮಾಡುವ ಮುಖಾಂತರ ಆ ಮಂಗಳೂರು ಮತ್ತು ಬೆಂಗಳೂರಿನ ಕನೆಕ್ಟಿವಿಟಿಯನ್ನು ಉತ್ತಮಪಡಿಸಬೇಕಂತ ಹೇಳಿ ಈಗಾಗಲೇ ಕರ್ನಾಟಕ ರಾಜ್ಯದ ಇವತ್ತು ಪ್ರಣಾಳಿಕೆಯನ್ನು ನಾವು ಸಿದ್ಧ ಮಾಡಿದ್ದೇವೆ. ಅದರಲ್ಲಿ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ದೇಶದಲ್ಲಿ ಇವತ್ತು ಚುನಾವಣೆಯ ಈ ಸಂದರ್ಭದಲ್ಲಿ ಭಾಳಷ್ಟು ಹೇಳಿಕೆಗಳು, ಪ್ರತಿ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಸಂಸದನಾಗಿ ಬಂದಂತಹ ಒಂದು ರಾಜಕೀಯ ಪಕ್ಷದ ನೇತಾರ ರಾಹುಲ್ ಗಾಂಧಿಯವರು ಭಾಳಷ್ಟು ವಿಷಯಗಳನ್ನು ಮಾತಾಡ್ತಾ ಇವತ್ತು ಹೇಳ್ತಾ ಇದ್ದಾರೆ, ಮೋದಿಯವರು ಅವರ ಹೇಳಿಕೆಗಳನ್ನು ಹೇಳುವ ಬದಲು ಅವರ ಪ್ರಗತಿಗಳನ್ನು ಅವರು ತೋರಿಸಲಿ ಅಂತ ಹೇಳ್ತಾ ಇದ್ದಾರೆ. ಪ್ರಗತಿಗಳನ್ನು ತೋರಿಸಬೇಕಾದ್ರೆ ಇವತ್ತು ನಮ್ಮ ದೇಶ ಭೂಲೋಕದಲ್ಲೇ 5ನೇ ಬಲಿಷ್ಠ ರಾಷ್ಟ್ರವೊಂದು ಅಂತ ಹೇಳುವ ಮಟ್ಟಕ್ಕೆ ನಾವು ಮೋದಿಯವರು ತಂದಿದ್ದಾರೆ. ಹಾಗಿರುವಾಗ ನಮ್ಮ ಆ ಬಲಿಷ್ಠತೆ ಎಷ್ಟು ಇದೆ ಅಂತ ಹೇಳಲಿಕ್ಕೆ ಅದಕ್ಕೆ ಪ್ರತಿಯೊಂದು ಪ್ರಪಂಚದ ಇವತ್ತು ಎಲ್ಲ ಜನತೆ ಇವತ್ತು ಮೋದಿಯವರನ್ನು ಒಂದು ಅತಿ ಹೆಚ್ಚು ಬಲಿಷ್ಠ ನಾಯಕ ಅಂತ ಬಿಂಬಿಸಿ ಅವರನ್ನು ಘೋಷಣೆ ಮಾಡಿದ ನಂತರನೂ ಇವತ್ತು ಸುಮಾರು 75% ಪ್ರಪಂಚದ ಜನರು ಮೋದಿ ಅತಿ ಬಲಿಷ್ಠ ಒಬ್ಬ ನಾಯಕ ಅಂತ ಹೇಳಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಮೋದಿ ಬಲಿಷ್ಠತೆ ಕಾಣುವುದಿಲ್ಲ ಅಂತ ಹೇಳಿದರೆ ಅದು ಹಾಸ್ಯಾಸ್ಪದ ಅಂತ ನಾನು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ಹೇಳಬೇಕಾದ್ರೆ ಅವರ ರಾಜಕೀಯದ ಭಾಷಣವನ್ನು ಅನುಕರಣೆ ಮಾಡಬೇಕಾದ್ರೆ, ಅದನ್ನು ಭಾಷಾಂತರ ಮಾಡಬೇಕಾದ್ರೆ ಆ ಭಾಷಾಂತರ ಮಾಡುವ ವ್ಯಕ್ತಿಗಳಿಗೆ ಮುಜುಗರಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಅದು ಒಂದು ಹಾಸ್ಯದ ವೇದಿಕೆ ಆಗ್ತಾ ಇದೆ ಅಂತ ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಇಂಥ ಎಲ್ಲ ಬಾಲಿಶ ಹೇಳಿಕೆಗಳನ್ನು ಹೇಳುವ ಮುಖಾಂತರ ಅತಿ ಹೆಚ್ಚು ಬಾರಿ ಇವತ್ತು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದರೆ ಇನ್ನು ಭಾರತೀಯ ಜನತಾ ಪಾರ್ಟಿಗೆ ವಿಜಯದ ಪತಾಕೆಯನ್ನು ಎತ್ತಿಕೊಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂತ ನಮಗೆ ಅನಿಸ್ತಾ ಇದೆ ಬಂಧುಗಳೇ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಉತ್ತಮ ಪ್ರಣಾಳಿಕೆಯನ್ನು ಕೊಡುವ ಮುಖಾಂತರ ನಮಗೆ ವಿಜಯಕ್ಕೆ ಏನೆಲ್ಲೂ ಬೇಕು ಅದನ್ನು ಮಾಡುವ ಮುಖಾಂತರ
ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ಕರಾವಳಿಯ ಸಮಗ್ರ ಪ್ರದೇಶದಲ್ಲಿ ಇನ್ನೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದುಗೆಯನ್ನು ಏರುತ್ತದೆ ಅಂತ ಹೇಳಲಿಕ್ಕೆ ಏನು ಸಂಶಯ ಇಲ್ಲ ಅಂತ ಕಾಣ್ತದೆ. ಅದೇ ರೀತಿ ಇವತ್ತು ಮಂಗಳೂರಿನ ಈ ಒಂದು ಭಾಗದಲ್ಲಿ ಅಬ್ಬಕ್ಕ ಭವನ ನಿರ್ಮಾಣವಾಗಬೇಕಾದ ಒಂದು ವಿಷಯ ಇತ್ತು. ಅದು ಸುಮಾರು 12 ವರ್ಷದಿಂದ ಕೆಲಸ ಕಾರ್ಯಗಳು ನೆನೆಗುದಿಗೆ ಬಿದ್ದಿದೆ. ಹಾಗಾಗಿ ಆ ಕೆಲಸವನ್ನು ವೀರರಾಣಿ ಅಬ್ಬಕ್ಕಗೆ ನಾವೇನು ಕೊಡುಗೆಯನ್ನು ಕೊಡಬೇಕಿತ್ತು ಈ ಭಾಗದಲ್ಲಿ, ಅದನ್ನು ಕೊಡಲಿಕ್ಕೆ ಈ ಶಾಸಕರು ವಿಫಲರಾಗಿದ್ದಾರೆ. ಅದೇ ರೀತಿ ನಮ್ಮ ಮುತುವರ್ಜಿಯಿಂದ ಆ ಅಬ್ಬಕ್ಕನ ಒಂದು ಪ್ರತಿಮೆಯನ್ನು ನಾವು ಕಳೆದ ಬಾರಿ ಸ್ಥಾಪನೆ ಮಾಡುವ ಮುಖಾಂತರ ಅವರಿಗೆ ಒಂದು ಉತ್ತಮ ಗೌರವವನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆಯೂ ಆಗ್ತಿದೆ. ಬಂಧುಗಳೇ, ಧನ್ಯವಾದ. ಬಿಜೆಪಿ ಪ್ರಮುಖರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಚಂದ್ರಶೇಖರ್ ಒಚ್ಚಿಲ್, ಹೇಮಂತ್ ಶೆಟ್ಟಿ, ಜೀವನ್ ಕುಮಾರ್ ತೊಕ್ಕೋಟು, ಯಶವಂತ್ ಅಮೀನ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.